ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಸುಮಾರು 12 ಕಡೆಗಳಲ್ಲಿ ಸ್ಕಿಲ್ ಗೇಮ್ಗಳು ಅವ್ಯಾಹತವಾಗಿ ಚಾಲ್ತಿಯಲ್ಲಿದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ನಿಯೋಜಿತ ಪ್ರತಿಪಕ್ಷದ ನಾಯಕ ಎಸಿ ವಿನಯ್ ರಾಜ್ ಆರೋಪಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಂಗಳೂರು ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸ್ಕಿಲ್ ಗೇಮ್ಗಳನ್ನ ಬಂದ್ ಮಾಡಿಸಿದ್ದೆವು. ಆದರೆ ಈಗ ಮಂಗಳೂರು ನಗರದಲ್ಲಿ ಅವ್ಯಾಹತವಾಗಿ ಸ್ಕಿಲ್ ಗೇಮ್ ಸೆಂಟರ್ಗಳು ಕಾರ್ಯಾಚರಿಸುತ್ತಿವೆ. ಕೋವಿಡ್ ಮಹಾಮಾರಿಯ ಈ ಸಂದರ್ಭದಲ್ಲಿ ಸರ್ಕಾರ ನೀತಿ ನಿಯಮಗಳನ್ನು ಜಾರಿಗೆ ತಂದಿದೆ. ಕೋವಿಡ್ ಮಾರ್ಗಸೂಚಿ ಪಾಲನೆ ಮಾಡುವಂತಹುದು ಎಲ್ಲರಿಗೂ ಅನ್ವಯಿಸುತ್ತದೆ. ಅಂಗಡಿ ಮಾರ್ಕೆಟ್ಗಳಲ್ಲಿ ಅಂತರವನ್ನ ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದಲ್ಲಿ ಕೊರೋನಾದಿಂದ ರಕ್ಷಣೆ ಪಡೆಯುವುದು ಕಷ್ಟ ಸಾಧ್ಯ. ಇಂತಹ ಸಂದರ್ಭದಲ್ಲಿ ಯಾವುದೇ ನಿಯಮ ಪಾಲಿಸದೆ ಅಕ್ರಮವಾಗಿ ನಗರದಲ್ಲಿ ಸ್ಕಿಲ್ ಗೇಮ್ಗಳು ನಡೆಯುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಇವತ್ತು ಮಂಗಳೂರು ನಗರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಸ್ಕಿಲ್ ಗೇಮುಗಳನ್ನು ಅದರಿಂದ ಮಕ್ಕಳು ಹಾಳಾಗ್ತಾರೆ, ಬಡ ಜನತೆ ಅದಕ್ಕೆ ಬಲಿಯಾಗ್ತಾರೆ, ಅದರಿಂದ ಎಷ್ಟೋ ಕುಟುಂಬಗಳು ರಸ್ತೆಗೆ ಬರ್ತದೆ ಎನ್ನುವಂಥ ಒಂದು ವಿಚಾರವನ್ನು ಮನಗಂಡು ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಿಸಿದ್ದೆವು. ಆದರೆ ಇವಾಗ ಅವ್ಯಾಹತವಾಗಿ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಇದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು BJPಯ ಒಂದು ಆಡಳಿತ ಇದೆ. ಪೊಲೀಸ್ನವರು ಅವರ ಕೈಯಲ್ಲಿದ್ದಾರೆ. ಯಾಕೆ ಇಲ್ಲಿಯ ಪೊಲೀಸರು ಅದರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ಕೇಳಬೇಕಾಗಿದೆ. ಇವತ್ತು ಕೊರೋನಾ ಮಹಾಮಾರಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಆರ್ಥಿಕವಾಗಿ ಭಾಳ ದುರ್ಬಲರಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಕಿಲ್ ಗೇಮ್ಗಳನ್ನು ತೆರೆದಿಟ್ಟು ಬಡ ಜನತೆಯ ಹಣವನ್ನು ಲೂಟು ಮಾಡುವಂಥ ಏನು ಇವತ್ತು ಅಕ್ರಮ ಚಟುವಟಿಕೆಯಲ್ಲಿರುವಂಥ ಕ್ರಿಮಿನಲ್ಸ್ ಏನಿದ್ದಾರೆ ಅವರಿಗೆ ಇವತ್ತು ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದರೆ, ಇಲ್ಲಿಯ ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿಯ ಸಂಸದರು ಅಥವಾ ಇಲ್ಲಿಯ ಶಾಸಕರುಗಳು ಏನು ಕಣ್ಣು ಮುಚ್ಚಿ ಕೂತಿದ್ದಾರೆ ಎನ್ನುವ ಪ್ರಶ್ನೆಯನ್ನು ನಾನಿವತ್ತು ನೇರವಾಗಿ ಕೇಳಬೇಕಾಗ್ತದೆ.